ಜಾತಿ ಧರ್ಮದ ಹೆಸರಿನಲ್ಲಿ ಗಲಭೆ ನಡೆಸುತ್ತಾ ಬಂದಿರುವ ಇದೀಗ ಸಾವರ್ಕರ್ ಹೆಸರಿನಲ್ಲಿ ಅಶಾಂತಿ ಸೃಷ್ಟಿಸುತ್ತಿರುವ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಎಸ್ಟಿಪಿ ಫ್ಯಾಸಿಸಂನ ಯಾವುದೇ ಬೆದರಿಕೆಗಳಿಗೆ ಬಗ್ಗುವುದಿಲ್ಲ ಎಂದು ಎಸ್ಟಿಪಿ ರಾಜ್ಯ ಸಮಿತಿಯ ಸದಸ್ಯ ಶಾಫಿ ಬೆಳ್ಳಾರೆ ಹೇಳಿದರು। ಎಸ್ಟಿಪಿ ವತಿಯಿಂದ ಪುತ್ತೂರಿನ ದರ್ಬೆಯಲ್ಲಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು। ಸಾವರ್ಕರ್ ಬ್ರಿಟಿಷರ ವಿರುದ್ಧ ಲೇಖನ ಬರೆದ ಕಾರಣಕ್ಕೆ ಅವರನ್ನ ಜೈಲಿಗೆ ಕಳುಹಿಸಲಾಗಿತ್ತು। ಬಳಿಕ ಅವರು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನ ಬರೆದು ಬ್ರಿಟಿಷರ ಪರವಾಗಿ ಕೆಲಸ ಮಾಡಿದ್ದಾರೆ। ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇದೆ ಎಂದರು। ನಾವು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ದೇಶದ ಕಾನೂನು, ಸಂವಿಧಾನದ ಅನುಯಾಯಿಗಳಾಗಿದ್ದು ಇದರ ಬಗ್ಗೆ ಗೌರವ ಇರಿಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು। ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿ ಪ್ರಾಣವನ್ನ ಅರ್ಪಿಸಿದ ನಾವು ತಲೆತಲಾಂತರಗಳಿಂದ ಇತಿಹಾಸದ ಪುಸ್ತಕದಲ್ಲಿ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದ ಮಹನೀಯರು ಏನಿದ್ದಾರೆ ಆ ಮಹನೀಯರನ್ನ ಅವಮಾನಿಸುವಂಥ ಒಂದು ಕೆಲಸವನ್ನ ಮಾಡ್ತಾ ಇರುವಂಥ ಆ ಮೂಲಕ ದೇಶದಲ್ಲಿ ಪ್ರದೇಶದಲ್ಲಿ ಗಲಭೆಯನ್ನ ಸೃಷ್ಟಿಸಿ ರಾಜಕೀಯವನ್ನ ಮಾಡ್ತಾ ಇರುವಂಥ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ। ಪ್ರತಿಭಟನೆಯಲ್ಲಿ ಕೆಲವು ಶಬ್ದಗಳನ್ನು ಅವರು ಬಳಸಿದ್ರು। ಬಹುಶಃ ನಾನು ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು, ಅವರು ಹೇಳಿದಂಥ ಮೃಗ ಏನಿದೆ ಆ ಮೃಗಕ್ಕೆ ಬೊಗಳ್ಲಿಕ್ಕೆ ಮಾತ್ರ ಗೊತ್ತಿದೆ ಹೊರತು ಆ ಮೃಗದ ಬಾಯಿಯಿಂದ ಯಾವುದಾದ್ರೂ ಸಂಗೀತವನ್ನ ಕೇಳಬಹುದು ಅಂತೇಳಿ ನಾವು ಭಾವಿಸುವುದು ಅದು ತಪ್ಪು ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ। ಇವರು ಇವತ್ತು ಸಾವರ್ಕರನ್ನ ವೀರ ಅಂತೇಳಿ ಹೊಗಳಲಿಕ್ಕೆ ಹೊರಟಿದ್ದಾರೆ। ನಾನು ಕೇಳ್ತಾ ಇರುವಂತದ್ದು, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾವರ್ಕರ್ ಮಾಡಿದ್ದೇನು ಅದನ್ನ ನೀವು ಹೇಳಿ ನಮಗೆ। ನಾವು ಕೂಡ ಇತಿಹಾಸವನ್ನ ಓದಿದ್ದೇವೆ। ಸಾವರ್ಕರ್ ಬಗ್ಗೆ ಪುಸ್ತಕಗಳನ್ನ ನೀವು ನೋಡಿದ್ರೆ ಸಾವರ್ಕರ್ ಬಗ್ಗೆ ಮೊದಲ ಬಾರಿಗೆ ಪುಸ್ತಕವನ್ನ ಬರೆದದ್ದು ಸ್ವತಃ ಸಾವರ್ಕರ್ ಪುಸ್ತಕವನ್ನ ಬರೆದು ಹೇಳಿದ್ದು ನಾನು ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ। ಆದರೆ ನೀವು ಇತಿಹಾಸವನ್ನ ತೆಗೆದು ನೋಡಿದ್ರೆ ಈ ರೀತಿಯಲ್ಲಿ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನ ನೀಡುವುದರ ಮೂಲಕ ಜೈಲಿನಿಂದ ಹೊರಗಡೆ ಬಂದು ಆ ನಂತರ ಬ್ರಿಟಿಷರ ಪರವಾಗಿ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳುವಂತ ವಾಸ್ತವವನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ। ಎಸ್ಟಿಪಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಕೆಎ ಸಿದ್ದಿಕ್ ಅವರು ಮಾತನಾಡಿ, ನೂರಾರು ಜಾತಿ ಮತ ಪಂಗಡಗಳಿರುವ ಭಾರತವು ನಮ್ಮದಾಗಿದ್ದು ನಾವೆಲ್ಲರೂ ಭಾರತೀಯರು, ಭಾರತೀಯ ರಕ್ತ ನಮ್ಮಲ್ಲಿ ಹರಿಯುತ್ತಿದೆ। ಆದರೆ ಸಂಘ ಪರಿವಾರದ ಕೆಲವೊಂದು ಫ್ಯಾಸಿಸ್ಟ್ ವಾದಿಗಳು ನಮ್ಮ ನಡುವೆ ಭೇದ ತಂದು ಒಡೆಯುವ ಪ್ರಯತ್ನ ನಡೆಸುತ್ತಿದೆ, ಅದಕ್ಕೆ ನಾವೆಂದು ಕಂಗೆಡುವುದಿಲ್ಲ ಎಂದು ಹೇಳಿದರು। ನಮ್ಮ ಇಂಡಿಯಾ ದೇಶದ ಒಂದಿಂಚು ನೆಲವನ್ನ ನಿಮಗೆ ಬಿಟ್ಟು ಕೊಡ್ಲಿಕ್ಕಿಲ್ಲ। ನಾವು ಸ್ವತಂತ್ರರು, ನಾವು ನಿಮ್ಮ ಗುಲಾಮರಲ್ಲ, ನಾವು ಇಂಡಿಯಾ ದೇಶದ ಮಣ್ಣಿನ ಮಕ್ಕಳು ಅಂತೇಳಿ ಅವರ ಎದೆಗೆ, ಅವರ ಗುಂಡಿಗೆ ಎದೆ ಕೊಟ್ಟು ವೀರ ಮರವನ್ನು ಅಪ್ಪಿದಾಗರಾಗಿದ್ರು। ಆದರೆ ಸಾವರ್ಕರ್ ಇದು ನಾನು ಸಿದ್ದಿಕ್ ಹೇಳುವುದಲ್ಲ, ಎಸ್ಡಿಪಿ ಅವರು ಹೇಳಿದ್ದಲ್ಲ, ಇಂಡಿಯಾ ದೇಶದ 98% ಮಂದಿ ಕೂಡ ಅಂದಿನಿಂದ ಇವಾಗ ಪ್ರಸ್ತುತ ಅಲ್ಲ, ಇಂಡಿಯಾದ ಇತಿಹಾಸವನ್ನು ತಿಳಿದುಕೊಳ್ಳಿ। ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು ಕೂಡ ಹೇಳಿದ್ದು ಇದು ಎಸ್ಡಿಪಿ ಅವರು ಕ್ರಿಯೇಟ್ ಮಾಡಿದ್ದಲ್ಲ, ಎಸ್ಡಿಪಿ ಅವರು ಸಾವರ್ಕರ್ ಹೇಳಿ ಅಂತೇಳಿ ಕ್ರಿಯೇಟ್ ಮಾಡಿದ್ದಲ್ಲ, ಎಸ್ಡಿಪಿ ಅವರು ಕ್ಷಮಾಪಣಾ ಪತ್ರ ಕೊಟ್ಟದ್ದು ಸುಳ್ಳು ಸಾವರ್ಕರ್ ಮೇಲೆ ಮಾಡಿದ್ದಲ್ಲ। ಇತಿಹಾಸನ ಕಲಿಯಿರಿ, ನಾವು 4ನೇ ಕ್ಲಾಸ್ ಕಲ್ತಿರ್ಬೋದು, ಆದ್ರೆ ನಮಗೆ ಇತಿಹಾಸ ಗೊತ್ತಿದೆ, ನಮಗೆ ಎಲ್ಲ ಗೊತ್ತಿದೆ। ನೀವು ಡಿಗ್ರಿ ಕಲ್ತಿರ್ಬೋದು, ನೀವು ಡಿಗ್ರಿ ಕಲ್ತದಕ್ಕಿಂತ ಜಾಸ್ತಿ ನೀವು ಪದವೀಧರಾಗಿರ್ಬೋದು, ಆದರೆ ನಿಮ್ಮ ಪದವೀಧರರಿಗಿಂತ ನಮ್ಮ 4 ಕ್ಲಾಸ್ ಕಲ್ತಂತ ಮಕ್ಕಳಿಗೆ ನಿಮಗಿಂತ ಜಾಸ್ತಿ ತಿಳಿದಿದೆ। ನಮಗೆ ಸಂಸ್ಕೃತಿ ಗೊತ್ತಿದೆ, ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಸ್ಕೃತಿ, ಈ ಅಂಬೇಡ್ಕರ್ ಅವರ ಸಂಸ್ಕೃತಿ, ಗಾಂಧೀಜಿಯವರ ಸಂಸ್ಕೃತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರಲ್ಲಿ ಬೆಳೆದು ಬಂದಂತ ಇಂಡಿಯಾ ದೇಶದ ಈ ನಾಗರಿಕತೆಯನ್ನ ಒಪ್ಪಿಕೊಂಡು ಬದುಕಿ ಬಂದಂತವ್ರು ನಾವು। ನನ್ನ ಜೀವ ಹೋದ್ರೂ ತೊಂದರೆ ಇಲ್ಲ, ಇಂಡಿಯಾ ದೇಶದ ನೆಲವನ್ನ ನಿಮಗೆ ಬಿಟ್ಟು ಕೊಡ್ಲಿಕ್ಕಿಲ್ಲ ಅಂತೇಳಿ ಅವರೊಟ್ಟಿಗೆ ಇಂಡಿಯಾ ದೇಶದ ಇತರ ರಾಜ್ಯಗಳೊಂದಿಗೆ ನನಗೆ ಅಧಿಕಾರ ದಾಹದಿಂದ ಇತರ ರಾಜ್ಯವನ್ನ ವಶಪಡಿಸಿಕೊಳ್ಬೇಕು, ಅವರೊಂದಿಗೆ ಯುದ್ಧ ಮಾಡಿ ಅವರನ್ನ ಸೋಲಿಸಿ ನನ್ನ ರಾಜ್ಯವನ್ನ ದೊಡ್ಡದಾಗಿ ಮಾಡಬೇಕು ಅಂತ ಉದ್ದೇಶದಿಂದ ಟಿಪ್ಪು ಸುಲ್ತಾನ್ ಮಾಡಿದ್ದಲ್ಲ। ಈ ಬ್ರಿಟಿಷರಿಂದ ಇಲ್ಲಿಂದ ಹೋಗಾಡಿಸಬೇಕು, ವಿದೇಶಿಗರಿಗಿಲ್ಲ ಆಶ್ರಯ ಕೊಡಬಾರದು, ಅದಕ್ಕೆ ಬೇಕಾದ ನಾನು ಪ್ರಾಣ ತ್ಯಾಗಕ್ಕೆ ಸಿದ್ಧ ಅಂತೇಳಿ ಅವರೊಂದಿಗೆ ಹೋರಾಡಿ ವೀರ ಮರಣವನ್ನು ಅಪ್ಪಿದಂತಹ ಟಿಪ್ಪು ಸುಲ್ತಾನ್ ಫೋಟೋ ನೀವು ಹಾಕಿದ್ದೇಳಿದ್ದಾರೆ। ಪ್ರತಿಭಟನೆಯಲ್ಲಿ ಎಸ್ಟಿಪಿ ಮುಖಂಡರಾದ ಇಬ್ರಾಹಿಂ ಹಾಜಿ ಸಾಗರ್, ಅಬ್ದುಲ್ ಹಮೀದ್ ಸಾಲ್ಮರಾ, ಅಶ್ರಫ್ ಬಾಬು, ಯಹ್ಯಾ ಕುರ್ನಡ್ಕ, ರಫೀಕ್ ಎಂಎ, ಜುನೈದ್ ಸಾಲ್ಮರಾ, ಶಾಕಿರ್ ಅಳಕೆಮಜಲು ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು।